ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಹೆಚ್ಚು ಗೆಲುವು ಸಾಧಿಸಬೇಕಾದರೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಗುರುವಾರ ಆಯೋಜಿಸಿದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜೆಡಿಎಸ್ ಪಕ್ಷದ ವತಿಯಿಂದ ಟಿಕೆಟ್ ಪಡೆಯಲು ಹಲವರು ಆಕಾಂಕ್ಷಿಗಳಿದ್ದು, ಪಕ್ಷದ ಸಿದ್ಧಾಂತದಡಿ ಹಾಗೂ ಜನಾಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಂಡು ಹಲವಾರು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿದಿರುವ ಪಕ್ಷದ ಕಾರ್ಯಕರ್ತರಿಗೆ ಆಯಾ ಕ್ಷೇತ್ರದಲ್ಲಿ ಟಿಕೆಟ್ ನೀಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಚೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ಲೋಕೇಶ್, ಶಂಕರಾಚಾರ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿಯನ್ನ ಇವತ್ತು ರಾಜ್ಯದ ಸಾಯಂಕಾಲ ನಾಳೆ ಬೆಳಗ್ಗೆ ನೀರು ನಾಲ್ಕು ಸೇರುವಂತೆ ಕೇಳಿ ದೇವರು ಹೇಳ್ತಾರೆ. ನಾವು ಆ ಥರ ನಿರ್ಧಾರಕ್ಕಿದ್ರೆ ಅವತ್ತೇ ರಾಜ್ಯದಲ್ಲಿ ಬೆಳಗ್ಗೆ ಅನ್ನ ಸೇರಿಕೊಂಡೆ ನಾವು ನೆನಪಿದ್ರು ಮಾಡಿಲ್ಲ ಎಲ್ಲ ನಾನು ಕೂಡ ಹೇಳ್ತೇನೆ, ದುಡಿಮೆ ಮಾಡುವಂತಾರೆ ಕೆಲಸವನ್ನು ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಕೊಡಿ. ದುಡಿಮೆ ಅಂದ್ರೆ ಕೇವಲ ನಾವು ನಾಯಕರ ಮಧ್ಯೆ ಬಂದು ಒಂದು ಭಾಷಣ ಮಾಡಿ ನಾಯಕರ ಮಧ್ಯೆ ಫೋಟೋ ತಿಳಿಸಿದಂತ ದುಡಿಮೆ ಅಲ್ಲ. ಹಳ್ಳಿಗಾಡಿನಲ್ಲಿ ಜನಗಳ ಮಧ್ಯೆ ಕೆಲಸ ಮಾಡ್ತಾರಲ್ಲ, ವೃದ್ಧಾಪ್ಯ ವೇತನ, ವಿಧವೆ ವೇತನ, ಅವರ ಕಷ್ಟಕಾರ್ಯ ತಾಲೂಕು ಪಂಚಾಯತ್ ತಾಲೂಕು ಆಫೀಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರ ಕಷ್ಟ ಪ್ರತಿಯೊಂದು ಸ್ಪರ್ಶ ಅಂತ